ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರಾಂಶುಪಾಲರುಗಳು ವಸತಿ ನಿಲಯ ನನ್ನದು, ಮಕ್ಕಳು ನಮ್ಮವರು ಎಂದು ಪರಿಭಾವಿಸಿದಾಗ ಮಾತ್ರ ವಸತಿ ನಿಲಯಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಉದ್ಧಾರ ಆಗಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಹೇಳಿದ್ದಾರೆ. ಶನಿವಾರ ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದ ದೂರ ತರಂಗ ಶಿಕ್ಷಣ ಉದ್ಘಾಟನೆ ಸಮಾರಂಭ ಹಾಗೂ ಜ್ಞಾನ ಸಿಂಚನ 2023ನೇ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಶಾಸಕರು ಮಾತನಾಡಿದರು. ಮಾರುತಿ ನನಗೆ ಭಾರಿ ಸ್ನೇಹಿತ. ಮಾರುತಿ ಯಾವಾಗ್ಲೂ ಅಣ್ಣ ನಮ್ಮ ಶಾಲೆ ಪಾಪ ನಾನು MLA ಇಲ್ಲ ಏನಿಲ್ಲ ಅವಾಗಲೇ 2 ಸಲ ಕರೆಸಿದ್ದ ನನಗೆ ಈ ಶಾಲೆಗೆ ಕರೆಸಿ ಅವತ್ತಿಗೆ ನನಗೆ ತುಂಬಾ ಸಂತೋಷ ಆಗಿತ್ತು. ಎಷ್ಟು ಡಿಸಿಪ್ಲಿನ್ ಆಗಿಟ್ಟಿದ್ಯಪ್ಪ, ಪ್ರೈವೇಟ್ ಕಾಲೇಜ್ ಸ್ಕೂಲ್ಗಳಲ್ಲಿ ಅಷ್ಟು ಡಿಸಿಪ್ಲಿನ್ ಇರಲಿಲ್ಲ, ಹಂಗಿಟ್ಟಿದ್ಯಾ ಮಾರ್ಗ ಸಂತೋಷ ಆಯ್ತು. ಈಗ ಕಸ್ತೂರಿ ಕುಮಾರ್ ಬಂದ್ಮೇಲೆ ಇನ್ನೂ ಭದ್ರ ಆಯ್ತು. ಅದಕ್ಕೆ ಬೇರೆ ಬೇರೆ ಪ್ರಾಂಶುಪಾಲರುಗಳು ಬಂದಿದ್ದೀರಾ, ನೀವು ನನ್ನ ಹಾಸ್ಟೆಲ್ಲು ನಮ್ಮ ಮಕ್ಕಳು ಅಂತ ಭಾವನೆ ಬಂದ್ರೆ ಮಾತ್ರ ಕಸ್ತೂರಿ ಕುಮಾರ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಮಕ್ಕಳು ಕೊಡೋ ಫುಡ್ಡಲ್ಲೇ ಕತ್ರಿ ಹೊಡೆಯೋದು, ಮಕ್ಕಳು ಕೂಡ ಆಹಾರದಲ್ಲಿ ಕಮ್ಮಿ ಕೊಡೋದು, ಕ್ವಾಲಿಟಿ ಫುಡ್ ಕೊಡದೇ ಇರೋದು, ಬೇಕಾಬಿಟ್ಟಿ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು. ನಮ್ಮ ಮಕ್ಕಳ ಥರನೇ ಸರ್ಕಾರ ನಿಮಗೂ ಸಹ ನಾನು ಬೇಜಾರು ಮಾಡ್ಕೋಬಾರ್ದು. ಯಾಕಂತಂದ್ರೆ ನಾವು ಅದೇ ಸಿಸ್ಟಮಲ್ಲೇ ಹೋಗ್ತಾ ಇರೋದು. ಈಗ ಯಾರೇ ಬಡವರು ಕಂಡ್ರೆ ನೀವು ಓಡೋಗೋದೆ ಏನಕ್ಕೆ ಅಂದ್ರೆ ನನಗೇನೋ ಅಯ್ಯೋ ಅನ್ಸುತ್ತೆ. ಆಮೇಲೆ ಸ್ವಾಮೀಜಿ ಯಾರೇ ಹಾಸ್ಪಿಟ್ಲಿಗೆ ಬಂದ್ರು ಕಳಿಸ್ತೀನಿ, ಒಂದು 3-4 ಜನ ಇಟ್ಕೊಂಡಿದ್ದೀನಿ. ಆ ಹಾಸ್ಪಿಟ್ಲಿಗೆ ಬಂದ್ರೆ ಅವ್ರು ದುಡ್ಡು ಇರಲ್ಲ, ಅಲ್ಲೇನಾದ್ರೂ ಡೆತ್ ಆದ್ರೆ ಆಂಬುಲೆನ್ಸ್ ದುಡ್ಡಿರಲ್ಲ, ದುಡ್ಡು ಕಳಿಸ್ಕೊಡ್ತೀನಿ. ಯಾಕಂದ್ರೆ ನನ್ನ ಕೈಲಾದಷ್ಟು ಅಡಿನ ಸೇವ್ ಮಾಡ್ತೀನಿ. ಅವ್ರ ಆಶೀರ್ವಾದದಿಂದಲೇ ಈ ಬಾರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಜಪಾನಂದ ಸ್ವಾಮೀಜಿ, ಶಾಲೆಗಳು ಉದ್ಧಾರ ಆಗಬೇಕಾದರೆ ಪೋಷಕರ ಪಾತ್ರವೂ ಸಹ ಅತ್ಯಂತ ಪ್ರಮುಖವಾಗಿರುತ್ತೆ. ತಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಮತ್ತು ಆಧಾರಿತ ಶಿಕ್ಷಣ ಲಭಿಸುತ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಗ್ರಾಮೀಣ ಸಂಸ್ಕೃತಿಯನ್ನ ಮತ್ತು ಪರಂಪರೆಯನ್ನ ಎತ್ತಿ ಹಿಡಿಯುವವರಾಗಬೇಕು ಎಂದರು. ತಾಲೂಕು ಅನ್ನೋ ಭಾವನೆಯಿಂದ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ಲಿಕ್ಕೆ ಬಂದಿದ್ದಾರೆ ಆತ್ಮೀಯ ಶ್ರೀ ಎಚ್.ವಿ. ವೆಂಕಟೇಶ್ ರವರು. ನಿಜಕ್ಕೂ ಅವರ ಹೃದಯವಂತಿಕೆಯನ್ನು ಅಪ್ರಿಷಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಬರೋದಕ್ಕಾಗಲ್ಲ ರೀ, 5 ನಿಮಿಷ ಬಂದು ಹೋಗ್ತೀನಿ, ಏನೇನೋ ಹೇಳ್ಬೋದು. ಆದ್ರೆ ಇವ್ರಿಗೆ ನಾನು ಇಷ್ಟೊತ್ತು ಮಾತನಾಡ್ತಿದ್ದೆ, ಅವರು ಯಂಗ್ ಅಂಡ್ ಎನರ್ಜೆಟಿಕ್ MLA. ಅವರಿಂದ ನಾವು ಏನ್ ಕೆಲಸ ತೆಗೆದುಕೋಬಹುದು ತಗೊಳಕ್ಕೆ ನಾವು ಯೋಚನೆ ಮಾಡಬೇಕೆ ವಿನಃ ಅವರ ಮನಸ್ಸಿಗೆ ತೊಂದರೆ ಕೊಡಬಾರ್ದು. ಜನ ಹೇಳ್ಕೊಂಡು ಹೋಗ್ತಿರ್ತಾರೆ, ಆದ್ರೆ ಎಷ್ಟು ಜವಾಬ್ದಾರಿ ಇದೆ ಆ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿ ಕೊಡಬಹುದು. ಆದ್ರೆ ಇಡೀ ತಾಲೂಕಿನ ಜವಾಬ್ದಾರಿ ಜೊತೆ ಒಂದೊಂದ್ಸಲಿ ಮುಖ್ಯಮಂತ್ರಿಗಳು, ಬೇರೆ ಮಂತ್ರಿಗಳು ಅದು ಇದು ಕೆಲಸನೂ ಜವಾಬ್ದಾರಿ ಕೊಡ್ತಾರೆ. ಅಷ್ಟ್ರ ಮಧ್ಯದಲ್ಲಿ ತನ್ನ ಊರು, ತನ್ನ ತಾಲೂಕು ಅಂತ ಹೇಳಿ ಅವ್ರು ಇಲ್ಲಿ ನನ್ನ ಜೊತೆ ಕೂತ್ಕೊಂಡಿರೋದೇ ನಂಗೆ ಅಷ್ಟು ಸಂತೋಷವಾಗತ್ತೆ. ಇಂತಹ ವ್ಯಕ್ತಿಗಳಿಂದಲೇ ನಮ್ಮ ದೇಶ ಉದ್ಧಾರ ಆಗತ್ತೆ. ಯಾರೇನೇ ಮಾತಾಡ್ಕೊಳ್ಳಿ ಅದು ನಾನು ಹೇಳೋಕೆ ಹೋಗೋದಿಲ್ಲ. ಆದ್ರೆ ನನ್ನಲ್ಲಿ ಏನ್ ಗೊತ್ತಾ, ಶುದ್ಧ ಹೃದಯ ಇದೆ. ಸ್ವಾಮೀಜಿ ಇದನ್ನ ಮಾಡೋಣ, ಸ್ವಾಮೀಜಿ ನೀವೇನ್ ಮಾಡ್ತೀರಾ ಅನ್ನೋ ಮಾತಿದೆಯಲ್ಲ, ಅದು ನಂಗೆ ಅಷ್ಟು ಸಂತೋಷ ತಂದ್ಕೊಟ್ಟಿದೆ. ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಾಂಶುಪಾಲ ಕಸ್ತೂರಿ ಕುಮಾರ್ ಮಾತನಾಡಿ, ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿಕೊಂಡರು. ಅದರಿಂದ ನಮ್ಗೆ ಕ್ಲಾಸ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಏನಾಗ್ತಾ ಇದೆ ಅಂತಂದ್ರೆ, ಪೋಷಕರು ನಾವ್ ಎಷ್ಟೇ ಹೇಳಿದ್ರು ಪ್ರತಿ 2ನೇ ಶನಿವಾರ ಶಾಲೆಗೆ ಭೇಟಿ ನೀಡಿ ಅಂತಂದ್ರು ವಾರ ಬರ್ತಾರೆ, ಬಂದು ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು 6:30ಗೆ PU ಮಕ್ಕಳಿಗೆ ಕ್ಲಾಸಸ್ ಶುರು ಮಾಡ್ತೀವಿ. 6ರಿಂದ 11:30ವರೆಗೆ ನಮ್ಮ ಉಪನ್ಯಾಸಕರು ಇಲ್ಲೇ ಇದ್ದು ಅವರಿಗೆ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಜೊತೆ ಕೂತ್ಕೊಂಡು ಮಾತಾಡೋದ್ರಿಂದ ಈ ಕ್ಲಾಸ್ಗೆ ತುಂಬಾ ತೊಂದರೆ ಅಂದ್ರೆ ಡಿಸ್ಟರ್ಬ್ ಆಗ್ತಾ ಇದೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ಮನವಿ, ಮೇಲ್ಗಡೆ ನಮ್ಮ ಇನ್ನೂ 6 ಎಕರೆ ಜಾಗ ಇದೆ. ಆ ಜಾಗದಲ್ಲಿ PUಗೆ ಸಪರೇಟ್ ಆಗಿರ್ತಕ್ಕಂಥ ಅಕಾಡೆಮಿಕ್ ಬ್ಲಾಕ್ ಮತ್ತೆ ಅವ್ರಿಗೆ ವಿದ್ಯಾರ್ಥಿನಿಗಳಿಗೆ ವಾಸ ಮಾಡ್ಲಿಕ್ಕೆ ಬೋರ್ಡಿಂಗು, ಜೊತೆಗೆ ಊಟದ ವ್ಯವಸ್ಥೆ ತುಂಬಾ 500 ಮಕ್ಕಳಿಗೆ 1.5 ಗಂಟೆ ಆಗ್ತದೆ ಊಟ ಬಡಿಸ್ಲಿಕ್ಕೆ. ಹಾಗಾಗಿ ಆ ಡೈನಿಂಗ್ ಹಾಲು ಚಿಕ್ಕದಿದೆ, ಆ ಡೈನಿಂಗ್ ಹಾಲ್ನ ಕೊರತೆ ಸರಿದೂಗಿಸ್ಬೇಕು. ಜೊತೆಗೆ ಒಂದು ಬೋರ್ವಿಲ್, ನಮ್ಮ ಶಾಲೆಗೆ ಒಂದು ಬೋರ್ವಿಲ್ ಇದೆ. 500 ಮಕ್ಕಳಿಗೆ ಬೋರ್ವಿಲ್ ಏನಾದ್ರೂ ಈ ಬೇಸಿಗೆನಲ್ಲಿ ಕೈ ಕೊಡ್ತು ಅಂದ್ರೆ ಅಷ್ಟು ಜನಕ್ಕೆ ನಾವು ನೀರಿನ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ. ಮಾನ್ಯ ಶಾಸಕರಲ್ಲಿ ನಾನು ಮತ್ತೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನಮ್ಮ ಶಾಲೆಗೆ ಒಂದು ಬೋರ್ವೆಲ್ ಪಂಪು ಮೋಟ್ರು ಅಳವಡಿಸ್ಕೊಡ್ಬೇಕು ಅಂತ ಕೇಳ್ತಾ, ಮತ್ತೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಈಗಾಗಲೇ ತಮ್ಮ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೀವಿ.
ತಾವು ಸಹ ಆದ್ರೂ ಫಾಲೋ ಅಪ್ ಮಾಡ್ತಾ ಇದೀವಿ. ಆದ್ರೂ ತಾವುಗಳು ಅಲ್ಲಿ ಬೆಂಗಳೂರಲ್ಲಿ ಇದ್ದು ನಮ್ಗೆ ಈ ಕೆಲಸಗಳನ್ನ ಮಾಡಿಸ್ಕೊಡ್ಬೇಕು ಅಂತ ಮಾನ್ಯರಲ್ಲಿ ಮತ್ತು ಪೂಜ್ಯ ಸ್ವಾಮೀಜಿಯವರಲ್ಲಿ ಕೇಳ್ತಾ ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾಲೇಜಿನ ವಿಭಾಗದಲ್ಲಿ ಉತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನ ಶರತ್ ಮತ್ತು ಗಗನ ಎಂಜಿ ಎನ್ನುವ ವಿದ್ಯಾರ್ಥಿಗೆ ಪಡೆದುಕೊಂಡಿದ್ದು, ಅದೇ ರೀತಿ ಉತ್ತಮ ತಂಡವಾಗಿ ಕೆಂಪು ತಂಡ ಆಯ್ಕೆಗೊಂಡಿದ್ದು ಶಾಸಕರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಲಂಬಾಣಿ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯ್ಕ, ಮುಖಂಡರಾದ ವೆಂಕಟೇಶ್, ಶಾಲೆಯ ಪ್ರಧಾನ ಪೋಷಕರಾದ ರಾಂಪುರ ನಾಗೇಶ್, ರಮೇಶ್, ವಸತಿ ನೆಲೆಗಳ ಜಿಲ್ಲಾ ಸಂಯೋಜಕರಾದ ಶ್ರೀನಿವಾಸ್, ವಿವಿಧ ವಸತಿ ಶಾಲೆಗಳ ಪ್ರಾಂಶುಪಾಲರುಗಳು, ಉಪನ್ಯಾಸಕರು, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ.